ಧರ್ಮಸ್ಥಳ ಮೂಲದ ಆಕಾಂಕ್ಷ ನಾಯರ್ ಸಂಶಯಿತ ಆತ್ಮಹತ್ಯೆಯ ಹಿಂದೆ ಒಂದು ಜಗಳ ನಡೆದಿರುವುದು ಹಾಗೂ ಆನಂತರವೇ ಬೀಳುಗೆಯ ಸಾವು ನಡೆದಿರುವುದು ಸ್ಪಷ್ಟಗೊಂಡಿದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಓದಿರುವ 22ರ ಆಕಾಂಕ್ಷ ಕುಟುಂಬ ಕೇರಳ ಮೂಲದವರಾದರೂ ಅವರು ಧರ್ಮಸ್ಥಳದಲ್ಲಿ ವಾಸವಿದ್ರು. ಇಂಜಿನಿಯರಿಂಗ್ ಬಳಿಕ ದಿಲ್ಲಿಯಲ್ಲಿ ಉದ್ಯೋಗಿಯಾಗಿದ್ರು. ಈ ನಡುವೆ ಜರ್ಮನಿಗೆ ಹೋಗಲು ಅವಕಾಶ ಬಂದುದರಿಂದ ತನ್ನ ಪದವಿಯ ಸಂಪೂರ್ಣ ದಾಖಲೆ ಪಡೆಯಲು ಆಕಾಂಕ್ಷ ಪಗ್ವಾರದ ಖಾಸಗಿ ವಿಶ್ವವಿದ್ಯಾನಿಲಯದ ಕಾಲೇಜಿಗೆ ಹೋಗಿದ್ಲು. ಮೊದಲ ದಿನ ಆಕೆಗೆ ದಾಖಲೆ ಸಿಕ್ಕಿಲ್ಲ. ಎರಡನೆಯ ದಿನ ಕೊಡುವುದಾಗಿ ಹೇಳಿ ಕಾಡಿಸಿದ್ದಾರೆ. ಹಾಗಾಗಿ ಆಕಾಂಕ್ಷ ಅಲ್ಲಿದ್ದ ಕೇರಳ ಮೂಲದ ಪ್ರೊಫೆಸರ್ ಮತ್ತು ಇತರರ ಜೊತೆಗೆ ಜಗಳವಾಡಿದ್ದಾಳೆ. ಆಕೆಯ ಅಣ್ಣ ಆಕರ್ಷ್ ನಾಯರ್ ಈಗ ದೂರು ನೀಡಿದ್ದು ಕೇರಳ ಮೂಲದ ಅಲ್ಲಿನ ಪ್ರೊಫೆಸರ್ ವಿರುದ್ಧವೂ ಪ್ರಕರಣ ದಾಖಲಾಗಿರುವುದು ತಿಳಿದುಬಂದಿದೆ. ಶವ ಪರೀಕ್ಷೆ ನಡೆದಿದೆ. ಆ ನಂತರವೇ ಶವ ಊರಿಗೆ ಬರಲಿದೆ.